ಕಾಂಗ್ರೆಸ್ನ ಭ್ರಷ್ಟಾಚಾರ ಮತ್ತು ಕರ್ಮಕಾಂಡ ಇವತ್ತು ಬಯಲಿಗೆ ಬಂದಿದೆ. ಕಾಂಗ್ರೆಸ್ನವರು ಕಲೆಕ್ಷನ್ ಗಿರಾಕಿಗಳು ಅಂತ ನಾವು ಹೇಳಿಲ್ಲ, ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ ಎಂದು ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಬಹಳ ಕೀಳಾಗಿ ಕಲೆಕ್ಷನ್ ಗಿರಾಕಿ, ಹಫ್ತಾ ವಸೂಲಿ, ಭ್ರಷ್ಟಾಚಾರ ಎಲ್ಲ ಹೊರಗೆ ಹಾಕಿದ್ದಾರೆ. ಅವರ ಹುಡುಗರಲ್ಲಿ 500 ಕೋಟಿ ಇದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಗತ್ಯವಾಗಿ ಸಿಬಿಐ ತನಿಖೆ ಆಗಬೇಕು. ಈ ಹಿಂದೆ ಡಿಕೆಶಿ ಐಟಿ ರೇಡ್ ವೇಳೆ ಅದು ರಾಜಕೀಯ ಪ್ರೇರಿತ ಅಂದಿದ್ರು. ಆದರೆ ಇವತ್ತು ಯಾವುದೇ ರಾಜಕೀಯ ಪ್ರೇರಿತ ಇಲ್ಲದೆ ಕಾಂಗ್ರೆಸ್ ಕಚೇರಿಯಲ್ಲೇ ಮಾತನಾಡಿದ್ದಾರೆ ಎಂದ ಅವರು, ಉಗ್ರಪ್ಪ ಮತ್ತು ಸಲೀಂ ಹೇಳಿರುವುದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಅನಾವರಣ. ಇದರ ಜೊತೆಗೆ ಇದರ ಹಿಂದೆ ಡಿಕೆಶಿ ಮುಗಿಸೋ ತಂತ್ರಗಾರಿಕೆಯೂ ಇದೆ. ಡಿಕೆಶಿ ಪ್ರಭಾವ ಕಡಿಮೆ ಮಾಡಲು ಮತ್ತು ಕುಗ್ಗಿಸಲು ಸಿದ್ದರಾಮಯ್ಯ ಮಾಡಿರೋ ತಂತ್ರಗಾರಿಕೆ ಇರಬಹುದು ಎಂದಿದ್ದಾರೆ. ಜನ ಮತದಾರರು ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿವಂತರಿದ್ದಾರೆ. ಕಾಂಗ್ರೆಸ್ನ ಈ ಕಾರ್ಯಗಳು ಏನಿದೆ, ಭ್ರಷ್ಟಾಚಾರ ಆರೋಪಗಳು, ಅವರವರು ಮಾಡಿರ್ತಕ್ಕಂಥ ಆರೋಪಗಳು, ಇದೆಲ್ಲವನ್ನು ಗಮನಿಸಿ ಜನ ಇವತ್ತು ಕಾಂಗ್ರೆಸ್ಸನ್ನು ಹಿಂದೆ ತಿರಸ್ಕಾರ ಮಾಡಿದ್ದಾರೆ, ಇನ್ನಷ್ಟು ತಿರಸ್ಕೃತ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಇವರ ಒಳಜಗಳದ ಲಾಭವನ್ನು ತಗೊಳ್ಳೋದಿಲ್ಲ. ನಮಗೇನು ಆ ಅವಶ್ಯಕತೆಗಳಿಲ್ಲ. ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರ ಅಭಿವೃದ್ಧಿ ಕಾರ್ಯಗಳು, ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯ ಇದು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೇವೆ. ಆದರೆ ಕಾಂಗ್ರೆಸ್ ಅವರವರ ಜಗಳದಿಂದ ಮುಳುಗುತ್ತೆ. ಮತ್ತು ಇನ್ನೊಂದು ಕಡೆಯಿಂದ ನಿರಂತರವಾಗಿ RSS ಮೇಲೆ ಟೀಕೆಗಳು ನೋಡಿ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಹೇಳಿದ್ದೇನೆ, ಇವರು HD ಕುಮಾರಸ್ವಾಮಿ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇಬ್ಬರು ತಮ್ಮ ರಾಜಕೀಯ ಸ್ಥಾನದ ಭದ್ರತೆಗೋಸ್ಕರ, ಉಳಿವಿಗೋಸ್ಕರ ಹೇಳಿದ್ರೆ ಇವತ್ತು JDS ನಾಶ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಣ್ತಾ ಇಲ್ಲ. ಉಳಿಬೇಕಲ್ಲ, ಅದು ಮಾಧ್ಯಮದಲ್ಲಿ ಆದರೆ ಇರಲಿ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚು ಪ್ರಚಾರ ಸಿಗುತ್ತೆ, ಪ್ರಚಾರ ಇದಕ್ಕೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತೂ ಪೂರ್ತಿಯಾಗಿ ಅವ್ರು ನಾನು ಹೇಳ್ತೇನೆ, ಅವರು ಹಿಟ್ಲರ್. ಅವರು ಸಿದ್ದರಾಮಯ್ಯ ಈ ರಾಜ್ಯದ ಹಿಟ್ಲರ್. ಯಾಕೆ ಹೇಳಿದ್ರೆ ಅವರಿದ್ದಾಗ 24 ಜನ ಹಿಂದೂಗಳ ಹತ್ಯೆ ಆಗಿತ್ತು, 3,000 ರೈತರ ಆತ್ಮಹತ್ಯೆಗಳಾಗಿತ್ತು, DK ರವಿ ಮತ್ತು ಗಣಪತಿ DYSP ಗಣಪತಿ ಮತ್ತು DC ರವಿ ಆತ್ಮಹತ್ಯೆ ಆಗಿತ್ತು. ಈ ಎಲ್ಲ ಘಟನೆಗಳದ್ದು ಹೊರನಾಡದ ಕಾಲದಲ್ಲಿ ಕರ್ನಾಟಕದ ಹಿಟ್ಲರ್ ಅಂತ ಹೇಳ್ಬೋದು. ಎರಡನೇದು, ಸಿದ್ದರಾಮಯ್ಯ ಒಂದು ಸಂಘಕ್ಕೆ RSSಗೆ ಬೈದಾಗ ಯೋಚನೆ ಮಾಡಬೇಕು. RSS ಇವತ್ತು ಜಗತ್ತಿನ 150 ರಾಷ್ಟ್ರಗಳಲ್ಲಿ ಸೇವಾ ಕಾರ್ಯವನ್ನು ಮಾಡುತ್ತೆ. ಕೇವಲ ಭಾರತ ಅಲ್ಲ, ರಾಷ್ಟ್ರದ ಬೇರೆ ಬೇರೆ ಜಾಗಗಳಲ್ಲಿ ಸಂಘ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ. ಸುಮಾರು ವಿದ್ಯಾಭಾರತಿ ಅನ್ನತಕ್ಕಂಥ ಹೆಸರಿನಲ್ಲಿ ಈ ದೇಶದಲ್ಲಿ ಒಂದು 50,000ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೀತಾ ಇದೆ. ಕೆಲಸ ಕಾರ್ಯ